ನವಿ ಮುಂಬೈ ಜಾಯ್ಸ್ ನಗರದಲ್ಲಿರುವ ಬನ್ಸ್ ಸೆಂಟರ್ನಲ್ಲಿ ಬಾಂಬೆ ಪಾಂಡ್ಸ್ ಅಸೋಸಿಯೇಷನ್ನ ಮಹಿಳಾ ವಿಭಾಗದ ವತಿಯಿಂದ ನಾರಿ ಉತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು ಅಸೋಸಿಯೇಷನ್ ಅಧ್ಯಕ್ಷ ಮುರಳಿ ಕೆ ಶೆಟ್ಟಿ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಆನಂತರ ಕೃಪಾ ಆಳ್ವ ಅವರು ಮಾತನಾಡಿ, ಪ್ರತಿದಿನವೂ ಮಹಿಳೆಯರ ದಿನವಾಗಿದೆ. ಹೋಳಿ ಹಬ್ಬವೂ ಮುಗಿದಿದ್ದರೂ ಇಲ್ಲಿನ ಮಹಿಳೆಯರ ವರ್ಣರಂಜಿತ ಉಡುಪುಗಳನ್ನು ನೋಡುವಾಗ ಬನ್ಸ್ ಅಸೋಸಿಯೇಷನ್ಗೆ ಇನ್ನೂ ಹೋಳಿ ಮುಗಿದಿಲ್ಲ ಎನ್ನುವಂತೆ ಭಾಸವಾಗ್ತದೆ. ಚಿಟ್ಟೆಗೆ ತನ್ನ ಸುಂದರವಾದ ರೆಕ್ಕೆ ಕಾಣುವುದಿಲ್ಲ, ಅಂತೆಯೇ ನಮ್ಮ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲಿ ಯಶಸ್ವಿಯಾದವರು, ಅವರಿಗೆ ಯಶಸ್ವಿನ ಅರಿವು ಆಗುತ್ತಿಲ್ಲ. ನಮ್ಮನ್ನ ನಾವು ಅರಿತುಕೊಳ್ಳಬೇಕಾಗಿದೆ ಎಂದರು. ನಮ್ಮ ಬೇತಕ್ಲೆ ಕೈ ತುಜಪನ ಬದಲು ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ 3 fingers are pointing back at you. ನಮ್ಮ ಪೊಂಜೋಲು ಒಟ್ಟುಗೂ ನಮ್ಮ ಒಂಜಿ ಶಕ್ತಿ ಅದು ಒರಿಂಡ ಏರೆಗ್ಲ ನಮ್ಮನ್ನು ತಡಪೆರ ಸಾಧ್ಯ. But what happens is every man's success there is a woman behind him, but for every woman's success there is no women behind her. So with these few thoughts of mine, I urge every bunt lady sitting here, let us be the catalyst of change. Parivartane nammadavadu. ನಂತರ ಬಂಟರ ಸಂಘ ಮುಂಬಯಿಯ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾದ ರಂಜನಿ ಸುಧಾಕರ್ ಹೆಗ್ಡೆ ಅವರು ಮಾತನಾಡಿ, ನಾರಿ ಉತ್ಸವವು ಮಹಿಳೆಯರಿಗೆ ಒಂದು ಸಂಭ್ರಮದ ಕ್ಷಣ. ಕಾಲ ಬದಲಾದಂತೆ ಪುರುಷರಲ್ಲಿ ಬದಲಾವಣೆಯಾಗುತ್ತಿದೆ. ಮೊದಲು ಮಹಿಳೆಯರಿಗೆ ಅಷ್ಟು ಸ್ವಾತಂತ್ರ್ಯ ಇರಲಿಲ್ಲ, ಈಗ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ ಎಂದು ಹೇಳಿದರು. ನಿಜವಾದ ಪ್ರತಿ ದಿನ ನಂಗೆ ಉಮ್ಮನ್ಸ್ರೇನಿ ಖುಷಿ ಸಂತೋಷ ದುಃಖ ತೆಲ್ಕೆ ಪೂರ ದಿನನಿತ್ಯಲ ನಂಗೆ ಉಪ್ಪುಣು ನಂಗೆ ದಿನನಿತ್ಯಲ ಉಮ್ಮನ್ಸ್ರಿ ನಂಗೆ ಪ್ರತಿ ದಿನ ಉಮ್ಮನ್ಸ್ರೇನಿ. ನಾರಿ ಉತ್ಸವ ಪನ್ನಗ ಮಹಿಳೆಯರಿಗೊಂಜಿ ಸಂಭ್ರಮದ ದಿನ, ಸಂಭ್ರಮದ ನಂಗೆ ಒಂದೊಂದು ಕ್ಷಣ ಮಸ್ತ್ ಖುಷಿ ಪಡೆಯೋ ನಂಚಿನ ಒಂಜಿ ಕ್ಷಣಕ್ಕೂ ನಮ್ಮ ಒಟ್ಟಾತ ಮಾತಿರ್ಲ ಮೂರು ಇತ್ತೆ ಕಾಲ ಬದಲಾವಣೆ ಆತನು. ನಮ್ಮ ಪುರುಷರು ನಮ್ಮ ಅಂಜೋಲ ಮಾತ ಬದಲಾವಣೆ ಆತಿರು. ದುಂಬು ಪೊಂಜೇಲಿಗೆ ಆತ ಸ್ವತಂತ್ರ ಇತ್ತೆ ಪೊಂಜೇಲಿಗೆ ಮಸ್ತ್ ಸ್ವತಂತ್ರ ಉಂಟು. ಅಂಚಾದು ಪೊಂಜೋಲು ಇಲ್ಲದೊಲ ಇಡೀ ಪಂದ್ಯ ಒಂದೇ ವಿದಯ್ ಬತ್ತದು ತನ್ನ ಬದುಕು ಕಸರತ್ತು ಅಗುಲು ಆಲೋಚನೆ ಯೋಚನೆ ಮಲ್ಪೇರು. ಅಂಚನೆ ಉದ್ಯೋಗಗಳ ಪೋಪೇರು ಅಗುಲು ವಾ ಕ್ಷೇತ್ರಗೂ ನಮ್ಮ ಪುಂಜು ಪೋಯಗಲ ಅಗುಲು ಆ ಕ್ಷೇತ್ರಡು ಸಾಧನೆಗಳ ಮಲ್ಪೇರು. ಮುಂಬೈ ವಿಜಯನಗರ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷೆ ಶೋಭಾ ಶಂಕರ್ ಶೆಟ್ಟಿ ಮಾತನಾಡಿ, ನಾವಿಂದು ನಾರಿ ಉತ್ಸವವನ್ನ ಮಾಡುತ್ತಿದ್ದೇವೆ. ಯಾಕೆಂದರೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನು ಅವರು ಹುಟ್ಟಿದ್ದಲ್ಲಿನಿಂದ ಬೆಲೆ ಬಾಳುವ ಆಸ್ತಿಯಾಗಿ ನೋಡುತ್ತಿದ್ದೇವೆ. ಇದೀಗ ಸಮಾಜದಲ್ಲಿ ಉತ್ತಮ ಪರಿವರ್ತನೆಯಾಗುವುದರೊಂದಿಗೆ ಹೆಣ್ಣು ಮಕ್ಕಳ ಮಹತ್ವವನ್ನ ಗುರುತಿಸುತ್ತೇವೆ ಎಂದು ಹೇಳಿದರು. We always put high value on them since the day of their birth. So, in true sense, we really respect ladies in Buns community. We just celebrated International Women's Day on 8th of March. This is actually just to acknowledge the achievements of our ladies in all fields of society. Today, fortunately, our society is changing and started acknowledging the value of our daughters. So, actually, nowadays, even in school and college. ಈ ಸಂದರ್ಭದಲ್ಲಿ ಮಹಿಳಾ ವಿಭಾಗದ ಮಾಜಿ ಕಾರ್ಯ ಅಧ್ಯಕ್ಷರುಗಳಾದ ಹೇಮಾ ಶೆಟ್ಟಿ, ಹೀರಾ ಆರ್ ಶೆಟ್ಟಿ, ಹರ್ಷಾ ಶೆಟ್ಟಿ, ಶೈಲಜಾ ಶೆಟ್ಟಿ ಮತ್ತು ಸುಶೀಲಾ ಸಿ ಶೆಟ್ಟಿ, ನಿವೃತ್ತ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಮುಂಬೈ ಇವರನ್ನು ಸನ್ಮಾನಿಸಲಾಯಿತು. ಸನ್ಮಾನಿತರನ್ನು ಕೃಷ್ಣ ಮುರಳಿ ಶೆಟ್ಟಿ, ಉಷಾ ಶೆಟ್ಟಿ, ಶರಣ ಶೆಟ್ಟಿ, ತೇಜಕ್ಷಿ ಶೆಟ್ಟಿ, ಸಹನಾ ಶೆಟ್ಟಿ ಪರಿಚಯಿಸಿದ್ರು. ಅತಿಥಿಗಳನ್ನು ಗುಣವತಿ ಶೆಟ್ಟಿ, ಲಲಿತಾ ಬಿ ಶೆಟ್ಟಿ, ತೇಜಕ್ಷಿ ಶೆಟ್ಟಿ ಪರಿಚಯಿಸಿದ್ರು. ಕೊನೆಯಲ್ಲಿ ತೇಜಕ್ಷಿ ಶೆಟ್ಟಿ ಸಭಾ ಕಾರ್ಯಕ್ರಮದ ಮೊದಲು ಮತ್ತು ನಂತರ ವಿವಿಧ ಸಮಾಜದ ಮಹಿಳೆಯರಿಂದ ನೃತ್ಯ ಕಾರ್ಯಕ್ರಮಗಳು, ಕಿರು ನಾಟಕ ಸಮಾಜಕ್ಕೆ ಸಂದೇಶ ನೀಡುವ ರೂಪಕಗಳು ಸಾದರಗೊಂಡವು. ಪಾಲ್ಗೊಂಡ ಎಲ್ಲರಿಗೂ ವಿಶೇಷ ಉಡುಗೊರೆಯನ್ನ ಕೂಡ ನೀಡಲಾಯಿತು.
ಅಂದಾಜು ತಿಕ್ಕೊಂಡು ಅಂತಿಗೆ ನಮಗ ನನ್ನಿಗಲ್ಲ ಇರುವೆಲ್ಲ ಅಂದಾಜು ತಿಕ್ಕುಜಿ ಟೀಚರ್ ಕಿನ್ನೆ ಮತ್ತೆ ಬಾಕಿಯನ್ನು ಲಂಕುಲು ಮಾತಿನ ಲೆಕ್ಕ ಅತ್ತಿಗೆ ಕುಲ್ಗೆ ಮಸ್ತು ಬನಿಪಾಗೆ ಯಾರು ಬನ್ನಿ ಅವು. ಕಾರ್ಯಕ್ರಮದಲ್ಲಿ ಅಸೋಸಿಯೇಷನ್ನ ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ವಿವಿಧ ಉಪಸಮಿತಿಯ ಪದಾಧಿಕಾರಿಗಳು, ಪರಿಸರದ ಮಹಿಳೆಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಮುಂಬೈ ಬಂಟರ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜನಿ ಸುಧಾಕರ್ ಹೆಗಡೆ, ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ಇಲಾಖೆಯ ಮಾಜಿ ಕಾರ್ಯಾಧ್ಯಕ್ಷೆ ಡಾ ಕೃಪಾ ಅಮರ್ ಆಳ್ವ ಅಂಧೇರಿ, ವಿಜಯನಗರದ ಅಂಧೇರಿ ವಿಜಯನಗರದ ಲಯನ್ಸ್ ಕ್ಲಬ್ ಆಫ್ ಮುಂಬೈ ಇದರ ಮಾಜಿ ಅಧ್ಯಕ್ಷೆ ಶೋಭಾ ಶಂಕರ್ ಶೆಟ್ಟಿ, ಬಂಟ್ಸ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಸಿಎ ಸುರೇಂದ್ರ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಸಿಎ ವಿಶ್ವನಾಥ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಶಂಕರ ಶೆಟ್ಟಿ, ಕೋಶಾಧಿಕಾರಿ ಶ್ಯಾಮಸುಂದರ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶಶಿಕಾಂತ್ ರೈ, ಅಸೋಸಿಯೇಷನ್ ಮಹಿಳಾ ವಿಭಾಗದ ಕಾರ್ಯ ಅಧ್ಯಕ್ಷೆ ಲತಾ ಗೋಪಾಲ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ, V4 News 24/7 ಮುಂಬೈ.